ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘದಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 1300ಕ್ಕೂ ಹೆಚ್ಚು ಧ್ವನಿವರ್ಧಕ ಮತ್ತು ದೀಪಾಲಂಕಾರದ ವ್ಯವಹಾರವನ್ನು ನಡೆಸ್ತಾ ಇರುವ ಮಾಲಕರು ಹಾಗೂ 3500ಕ್ಕೂ ಹೆಚ್ಚು ಸದಸ್ಯ ಸಂಸ್ಥೆಗಳ ಕಾರ್ಮಿಕರಿದ್ದಾರೆ. ಕೋವಿಡ್ ಲಾಕ್ಡೌನ್ ಬಳಿಕ ಸಂಘದ ಸದಸ್ಯರಿಗೆ ಜೀವನ ನಡೆಸಲು ಆದಾಯವೇ ಇಲ್ಲದಂತಾಗಿದೆ. ಲಾಕ್ಡೌನ್ ಬಳಿಕ ಸಭೆ ಸಮಾರಂಭಗಳು ಹಾಗೂ ಇತರ ಕಾರ್ಯಕ್ರಮಗಳು ಇಲ್ಲದೆ ಸಮಸ್ಯೆಯಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರವು ವ್ಯವಹಾರವನ್ನು ಸಣ್ಣ ಕೈಗಾರಿಕೆ ಅಂತ ಪರಿಗಣಿಸಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯವನ್ನು ಕೊಡಬೇಕು, ಶುಭ ಸಮಾರಂಭಗಳಿಗೆ 250 ಮಂದಿ ಭಾಗವಹಿಸಲು ಅನುಮತಿ ಕೊಡಬೇಕು ಹಾಗೂ ಇನ್ನಿತರ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಯಿತು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ ಗೆಲ್ಲು. ಈಗ ಬಹಳಷ್ಟು ಸಂತೋಷದಿದ್ದೇವೆ. ಸರ್ಕಾರಕ್ಕೆ ಹಲವು ಬಾರಿ ಮೊದಲನೇದಾಗಿ ನಮ್ಮ ರಾಜ್ಯ ಸರ್ಕಾರವು ನಮ್ಮ ವ್ಯವಹಾರವನ್ನು ಸಣ್ಣ ಕೈಗಾರಿಕೆ ಎಂದು ಪರಿಗಣಿಸಿ ನಮಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ನೀಡಬೇಕು. ಮತ್ತು ಎರಡನೇದಾಗಿ ಸಾಮಾಜಿಕ, ಧಾರ್ಮಿಕ, ಇನ್ನಿತರ ಶುಭ ಸಮಾರಂಭಗಳಿಗೆ, ಸಾರ್ವಜನಿಕರ ಕಾರ್ಯಕ್ರಮಗಳಿಗೆ ಈಗೇನು 100 ಜನರಿಗೆ ನೀವು ಅನುಕೂಲ ಮಾಡಿ ಕೊಟ್ಟಿದ್ದೀರಲ್ಲ, ಇದಕ್ಕೆ ಸುಮಾರು ಒಂದು 400ರಿಂದ 500 ಜನರಿಗೆ ನೀವು ಅನುಕೂಲ ಮಾಡಿಕೊಡಬೇಕು. ಮತ್ತು ಸರ್ಕಾರವು ನಮ್ಮ ವ್ಯವಹಾರದ ಪರಿಸ್ಥಿತಿಯನ್ನು ಅವಲೋಕಿಸಿ ನಮಗೆ ಸರ್ಕಾರದಲ್ಲಿ ನಾವು ಯಾವುದೇ ಸಹಾಯ ಹಸ್ತ ಕೇಳ್ತಾ ಇಲ್ಲ. ನಮಗೆ ಬ್ಯಾಂಕಿನ ಮುಖಾಂತರ ಬಡ್ಡಿ ರಹಿತ ಕನಿಷ್ಠ ಒಂದು ಅಂಗಡಿಗೆ 2 ರಿಂದ 5 ಲಕ್ಷವರೆಗೆ ಸಾಲದ ರೂಪದಲ್ಲಿ ಕೊಡಿ. ನಾವು ಮುಂದೆ ಸೀಸನ್ ಬಂದಾಗ ನಮ್ಮ ಉದ್ಯೋಗವನ್ನು ಪ್ರಾಮಾಣಿಕ ಪ್ರಯತ್ನದಿಂದ ಮಾಡಿ ನಿಮ್ಮ ಸಾಲವನ್ನು ತೀರಿಸ್ತೇವೆ ಅಂತ ನಾನು ಸರ್ಕಾರದ ಗಮನಕ್ಕೆ. ಈ ಕೊರೋನಾ ಮಹಾಮಾರಿಯಿಂದ ಶಾಮೀನ ಉದ್ಯೋಗ ಸಂಪೂರ್ಣ ನೆಲಕಚ್ಚಿ ಹೋಗಿದೆ. ಸುಮಾರು 6 ರಿಂದ 7 ತಿಂಗಳ ಕಾಲ ನಮ್ಮ ಉದ್ಯೋಗ ಏನು ಲಾಭ ಇಲ್ಲದೆ ನಷ್ಟದಲ್ಲಿ ಸಾಗ್ತಾ ಇದ್ದೀವಿ. ಈ ಒಂದು ಪ್ರತಿಕ್ರಿಯೆ ಯಾಕೆ ನಾವು ಅಂದ್ಕೊಂಡಿದ್ದೀವಿ ಅಂದರೆ, ಸರ್ಕಾರ ಈಗಲಾದರೂ ಕಣ್ಣು ತೆರೆದು ಸಾರ್ವಜನಿಕರ ಕಾರ್ಯಕ್ರಮಗಳಿಗೆ ಹಾಗೂ ಪ್ರೈವೇಟ್ ಕಲ್ಯಾಣ ಮಂಟಪಗಳಿಗೆ ಹಾಗೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಸುಮಾರು ಒಂದು 400ರಿಂದ 500 ಜನರ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡ್ಬೇಕಂತ ನಾವು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಅನೇಕ ಬಾರಿ ಸರ್ಕಾರಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಬೇಡಿಕೆಯನ್ನು ಸಲ್ಲಿಸಿದರೂ ಸಹಿತ ಸಮಂಜಸವಾದಂಥ ಉತ್ತರವು ನಮಗೆ ಬಂದಿರುವುದಿಲ್ಲ. ಅಚಾನಕ್ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಮುಂಬರುವ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ.